ನಂಬಿಕೆ ದ್ರೋಹ ಮಾಡಿದ ಸಿದ್ದರಾಮಯ್ಯನ ಇಡೀ ರಾಜ್ಯದ 224 ಕ್ಷೇತ್ರಗಳಲ್ಲೂ ಕೂಡ ಅಲಿಯೋ ತರ ಮಾಡಿದ್ವಿ. ಇದೇ ಗತಿ ಈ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಗೆ ಆದಷ್ಟು ಬೇಗ ಬರುತ್ತೆ. ಇವತ್ತು ಬಿಜೆಪಿ ಸರ್ಕಾರ ತನ್ನ ಗುಂಡಿಯನ್ನು ತಾನೇ ತೋಡ್ಕೊಂಡಿದೆ, ತನ್ನ ಸಮಾಧಿ ಅಂತ ಇಲ್ಲ ಅಂತ ಹೇಳಿದ್ರೆ 23 ಲಕ್ಷ 24 ಲಕ್ಷದಲ್ಲಿ ಈ ಪರಿಶಿಷ್ಟ ಜಾತಿಗಳು ಒಂದಾಗಿ ನಿಂತುಕೊಂಡು ನಿಮ್ಮ ಸಿಎಂ ಕುರ್ಚಿಯನ್ನೇ ಖಾಲಿ ಮಾಡಿ ಸದಾಶಿವ ಆಯೋಗ ವರದಿ ಜಾರಿ ಮಾಡಲೇಬೇಕು, ಸದಾಶಿವ ಆಯೋಗ ವರದಿ ಜಾರಿ ಮಾಡಲೇಬೇಕು. ಎಲ್ಲೆಲ್ಲೂ ಪ್ರತಿಭಟನಾಕಾರರ ಕೂಗು, ತಮಟೆ ಸದ್ದು. ಒಳ ಮೀಸಲಾತಿ ವಿಚಾರದಲ್ಲಿ ನಿದ್ದೆಯಲ್ಲಿದ್ದಂತೆ ನಟಿಸುವ ಅಧಿಕಾರದಲ್ಲಿರುವ ಬಿಜೆಪಿ ಸರ್ಕಾರದ ನಿದ್ದೆಯನ್ನ ಈ ಪ್ರತಿಭಟನೆ ಕೆಡಿಸಿದೆ ಎಂದರೆ ತಪ್ಪಾಗಲಾರದು. ಪರಿಣಾಮವಾಗಿ ಪೊಲೀಸರು ಪ್ರತಿಭಟನಾಕಾರರ ಮೇಲೆ ಲಾಠಿ ಚಾರ್ಜ್ ಮಾಡಿದ ಘಟನೆ ನಡೆದಿರುವುದು ಇದಕ್ಕೆ ಸ್ಪಷ್ಟ ನಿದರ್ಶನ. ಇದು ಆಡಳಿತ ಬಿಜೆಪಿ ಸರ್ಕಾರ ಸರ್ವನಾಶಕ್ಕೆ ಮುನ್ನಡಿ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದು, ಬಿಜೆಪಿಗೆ ಇದು ಮುಖಭಂಗ ಎಂದೇ ಹೇಳಲಾಗುತ್ತಿದೆ. ಮೀಸಲಾತಿ ಹೋರಾಟಗಾರರು ಫ್ರೀಡಂ ಪಾರ್ಕ್ ನಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ವಿ. ಕೊನೆಗೂ ಕೂಡ ನಮ್ಮ ಮನವಿಯನ್ನು ಸ್ವೀಕಾರ ಮಾಡೋದಕ್ಕೆ ರಾಜ್ಯದ ಮುಖ್ಯಮಂತ್ರಿ ಬರಲಿಲ್ಲ. ಹಾಗಾಗಿ ನಾವು ಅವ್ರ ಮನೆಗೆ ಹೋಗಿ ಅವ್ರನ್ನ ಆಗ್ರಹಿಸುವಂತ ಒಂದು ಕೆಲಸಕ್ಕೆ ನಾವು ಮುಂದುವರೆದ್ವಿ. ಆ ಸಂದರ್ಭದಲ್ಲಿ ಪೊಲೀಸ್ನವರು ನಮ್ಮನ್ನ ತಡೆದಿದ್ದಾರೆ. ಹೋರಾಟಗಾರರನ್ನ ಅರೆಸ್ಟ್ ಮಾಡಿಕೊಂಡು ಇಲ್ಲಿ ತಗೊಂಡು ಬಂದು ಇಟ್ಟಿದ್ದಾರೆ. ಅಲ್ಲಿದ್ದಂತ ಉಳಿದಂತ ಎಲ್ಲ ಹೋರಾಟಗಾರರನ್ನ ಬಲವಂತವಾಗಿ ಅಲ್ಲಿಂದ ಕಳಿಸಿದ್ದಾರೆ. ನಂಬಿಕೆ ದ್ರೋಹ ಮಾಡಿದ ಸಿದ್ದರಾಮಯ್ಯನ ಇಡೀ ರಾಜ್ಯದ 224 ಕ್ಷೇತ್ರಗಳಲ್ಲೂ ಕೂಡ ಅಲಿಯೋ ತರ ಮಾಡಿದ್ದೀವಿ. ಇದೇ ಗತಿ ಈ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಗೆ ಆದಷ್ಟು ಬೇಗ ಬರುತ್ತೆ. ಇವತ್ತು ಬಿಜೆಪಿ ಸರ್ಕಾರ ತನ್ನ ಗುಂಡಿಯನ್ನು ತಾನೇ ತೋಡ್ಕೊಂಡಿದೆ, ತನ್ನ ಸಮಾಧಿ ಅಂತ ಮಾಡಿಕೊಂಡಿದೆ. ಮಳೆ ಚಳಿಗೂ ಜಗ್ಗದ ಪ್ರತಿಭಟನಾಕಾರರು. ಒಳ ಮೀಸಲಾತಿಯನ್ನು ಜಾರಿಗೊಳಿಸಲು ಒತ್ತಾಯಿಸಿ ಹರಿಹರದಿಂದ ಬೆಂಗಳೂರಿನವರೆಗೆ ಪಾದಯಾತ್ರೆ ನಡೆದು ನಿನ್ನೆ ಬೃಹತ್ ಸಮಾವೇಶ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆದಿತ್ತು. ಪರಿಶಿಷ್ಟ ಒಳ ಮೀಸಲಾತಿ ಜಾರಿ ಹೋರಾಟ ಸಮಿತಿ ಕೈಗೊಂಡಿದ್ದ ಪಾದಯಾತ್ರೆಗೆ ಜನಸಾಗರವೇ ಹರಿದು ಬಂದಿದೆ. ಹವಾಮಾನ ವೈಪರೀತ್ಯದಿಂದ ಕಳೆದ 2 ದಿನಗಳಿಂದ ಮಳೆ ಚಳಿಗೆ ಬೆಂಗಳೂರು ತತ್ತರಿಸಿದ್ದು, ಹೋರಾಟಗಾರರ ಹುಮ್ಮಸ್ಸು ಕಡಿಮೆಯಾಗಿಲ್ಲ. ಕೊಡೆ ಹಿಡಿದು ಮಳೆಯಲ್ಲಿ ನಡೆದುಕೊಂಡೇ ಸದಾಶಿವ ಆಯೋಗ ವರದಿ ಜಾರಿ ಮಾಡಿ ಅನ್ನೋ ಪ್ರತಿಭಟನಾಕಾರರ ಘೋಷಣೆ ಸರ್ಕಾರವನ್ನು ಎಚ್ಚರಿಸಿದ್ದಂತೂ ಅಕ್ಷರಶಃ ನಿಜ. ಜಾತಿ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಜಾರಿ ಮಾಡಿ. ಜಾತಿ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಹಂಚಿಕೆಯಾಗುವುದೇ ನಿಜವಾದ ಸಾಮಾಜಿಕ ನ್ಯಾಯವಾಗಿದೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಆಶಯವೂ ಇದೇ ಆಗಿದ್ದು, ಜಾತಿ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ನೀಡಬೇಕು ಅನ್ನೋದು ಈ ಸದಾಶಿವ ಆಯೋಗ ವರದಿಯ ಮೂಲ ಉದ್ದೇಶವಾಗಿದೆ. ವಿಧಾನಸಭೆಗಳಲ್ಲಿ ಈ ವರದಿ ಜಾರಿ ಮಾಡಬಹುದು ಎಂದು ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಪು ಈ ಮೊದಲು ನೀಡಿತ್ತು. ಇದರಿಂದ ರಾಜ್ಯ ಸರ್ಕಾರಕ್ಕಿದ್ದ ಅಡೆತಡೆಗಳು ನಿವಾರಣೆಯಾಗಿದೆ. ಹಾಗಾಗಿ ಸದಾಶಿವ ಆಯೋಗ ವರದಿ ಜಾರಿ ಮಾಡುವುದು ಸರ್ಕಾರಕ್ಕೆ ಕಷ್ಟದ ವಿಷಯವೇನಲ್ಲ. ವರದಿಯನ್ನು ಜಾರಿ ಮಾಡಲೇಬೇಕು ಅನ್ನೋದು ಪ್ರತಿಭಟನಾಕಾರರ ಹೋರಾಟ ಸ್ಪಷ್ಟ ಗುರಿಯನ್ನು ಹೊಂದಿದೆ. ಮುಂದಿನ ಅಧಿವೇಶನದಲ್ಲೇ ಹೇಗೆ ಸುಗ್ರೀವಾಜ್ಞೆಯನ್ನು ತಂದು ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಅಂತಕ್ಕಂಥ ನಮ್ಮ ಬೇಡಿಕೆ ಈಡೇರಬೇಕು. ಇಲ್ಲ ಅಂತ ಹೇಳಿದ್ರೆ 23 ಲಕ್ಷ 24 ಲಕ್ಷದಲ್ಲಿ ಈ ಪರಿಶಿಷ್ಟ ಜಾತಿಗಳು ಒಂದಾಗಿ ನಿಂತುಕೊಂಡು ನಿಮ್ಮ ಸಿಎಂ ಕುರ್ಚಿಯನ್ನೇ ಖಾಲಿ ಮಾಡಿ ನಾವೇ ಆ ಜಾಗದಲ್ಲಿ ಕೂತ್ಕೊಂಡು ನಮ್ಮ ಪಾಲನೆ ನಾವು ತೆಗೆದುಕೊಂಡು ಎಲ್ಲಾ ಜಾತಿಯವರಿಗೂ ಸಮಾನವಾದಂತಹ ಮೀಸಲಾತಿಯನ್ನು ನಾವು ಕೊಡ್ತೀವಿ. ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಅನ್ನು ದಲಿತರು ತಿರಸ್ಕರಿಸುತ್ತಾರಾ? ಹೀಗೊಂದು ಪ್ರಶ್ನೆ ಸದ್ಯ ಎಲ್ಲರಲ್ಲೂ ಇದೆ. ರಾಜ್ಯ ಚುನಾವಣೆ ಹತ್ತಿರವಾಗುತ್ತಿದ್ದು, ಇಂತಹ ಹೋರಾಟ ನಡೆದಾಗ ರಾಜಕಾರಣಿಗಳು ಮತ್ತು ರಾಜಕೀಯ ಪಕ್ಷಗಳು ಎಷ್ಟು ಸ್ಪಂದಿಸುತ್ತದೆ ಎಂಬುದನ್ನು ದಲಿತರು, ದಲಿತೇತರರು ಗಮನಿಸುತ್ತಾರೆ. ಇಂತಹ ಸಂದರ್ಭದಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡುತ್ತಿದ್ದ ಪ್ರತಿಭಟನಾಕಾರರ ಮೇಲೆ ಪೊಲೀಸರು ಅಮಾನವೀಯವಾಗಿ ದಾಳಿ ನಡೆಸಿದ್ದು ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ಇದು ಬಿಸಿ ತುಪ್ಪವಾಗಲಿದೆ. ರಾಜ್ಯದಲ್ಲಿ ಮುಂದಿನ ಚುನಾವಣೆಗೆ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಪಕ್ಷಗಳನ್ನು ದಲಿತರು ತಿರಸ್ಕರಿಸುವುದಕ್ಕೆ ಇದು ಮುನ್ಸೂಚನೆ ಎನ್ನಲಾಗುತ್ತಿದೆ.
ಏಕೆಂದ್ರೆ ಒಳ ಮೀಸಲಾತಿ ವಿಚಾರವಾಗಿ ಈ ಮೂರೂ ಪಕ್ಷಗಳು ತುಟಿಕ್ ಪಿಟಿಕ್ ಅಂದಿಲ್ಲ. ಗೋ ಬ್ಯಾಕ್ ಸೋಮಣ್ಣ ಎಂದ ಪ್ರತಿಭಟನಾಕಾರರು. ಪೊಲೀಸ್ ಲಾಠಿ ಚಾರ್ಜ್ ಮುಂಚೆ ಪ್ರತಿಭಟನಾಕಾರರ ಮನವಿ ಸ್ವೀಕರಿಸಲು ವಿ ಸೋಮಣ್ಣ ಪ್ರತಿಭಟನಾಕಾರರ ಬಳಿ ಬಂದಿದ್ರು. ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಗೋ ಬ್ಯಾಕ್ ಸೋಮಣ್ಣ ಎಂದು ಘೋಷಣೆ ಕೂಗಿದ ಘಟನೆ ನಡೆದಿದೆ. ಸೋಮಣ್ಣ ವೇದಿಕೆಯಿಂದ ಕೆಳಗಿಳಿಯಬೇಕು, ಮುಖ್ಯಮಂತ್ರಿಯೇ ಬಂದು ಮನವಿ ಸ್ವೀಕರಿಸಬೇಕು ಎಂದು ಪಟ್ಟು ಹಿಡಿದಿದ್ದರಿಂದ ಬೇಸರಗೊಂಡ ಸೋಮಣ್ಣ ಸ್ವಲ್ಪ ಹೊತ್ತು ಅಲ್ಲೇ ನಿಂತು ಹಿಂದಿರುಗಿದ್ದಾರೆ. ಈ ಮೂಲಕ ಒಳ ಮೀಸಲಾತಿ ಜಾರಿ ಮಾಡದಿದ್ದರೆ ನಾವು ಯಾರಿಗೂ ಜಗ್ಗೋದಿಲ್ಲ ಅನ್ನೋ ಸ್ಪಷ್ಟ ಸಂದೇಶ ರವಾನಿಸಿದಂತೆ ಕಾಣುತ್ತಿದೆ. ಕೊನೆಗೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿ ಪ್ರತಿಭಟನಾಕಾರರನ್ನ ಬಂಧಿಸಿ ನಂತರ ಬಿಡುಗಡೆ ಮಾಡಿದ್ದಾರೆ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಮೇಲೆ ಆಣೆ, ಇದು ಅಷ್ಟು ಸುಲಭವಾದಂತ ವಿಚಾರ ಅಲ್ಲ. ಯಾರು ಕೂಡ ಉತ್ಸಾಹದಿಂದ ಭಾಷಣ ಮಾಡಿ ಉತ್ಸಾಹದಿಂದ ಬರೆದು ನಿಮ್ಮಲ್ಲಿ ವಿರೋಧಿಸುವಂತವರಲ್ಲ. ನಾವೆಲ್ಲರೂ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ 101 ಜಾತಿಗಳು, ಪರಿಶಿಷ್ಟ ವರ್ಗದ 50 ಜಾತಿಗಳು ಒಟ್ಟಿಗೆ ಸೇರಿಕೊಂಡು ಈ ದೇಶದಲ್ಲಿ ನ್ಯಾಯ ಸಮಾನತೆ ಕೊಡಲಿಕ್ಕೆ ಯೋಗ್ಯತೆ ತಾಕತ್ತಿರ್ತಕ್ಕಂಥದ್ದು ನಮ್ಮ ಮಾತ್ರ. ಅದನ್ನ ಮಾಡಿ ತೋರಿಸ್ತೀವಿ. ಪೊಲೀಸರ ಈ ಅಮಾನವೀಯ ನಡೆಯನ್ನ ಪ್ರತಿಭಟನಾಕಾರರು ಖಂಡಿಸಿದ್ದಾರೆ. ಪ್ರತಿಭಟನೆ ಮುಂದುವರಿಸುವ ನಿರ್ಧಾರವನ್ನ ತೆಗೆದುಕೊಂಡಿದ್ದು ರಾಜ್ಯದಲ್ಲಿ ಒಳ ಮೀಸಲಾತಿ ಕಾವು ಹೆಚ್ಚುತ್ತಿದೆ. ಮುಂದಿನ ದಿನಗಳಲ್ಲಿ ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿ ಮಾಡುವುದೇ ಅನ್ನೋದನ್ನ ಕಾದು ನೋಡಬೇಕಿದೆ.